ರಾಜ್ಯದಲ್ಲಿ ಹಿಜಾಬ್ ಬಳಿಕ ನಡೆದಂತಹ ಬೆಳವಣಿಗೆಯ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ದೇವಸ್ಥಾನಗಳ ಜಾತ್ರೋತ್ಸವದಲ್ಲಿ ಹಿಂದೂ ಧರ್ಮವನ್ನು ಹೊರತುಪಡಿಸಿ ಅನ್ಯ ಧರ್ಮೀಯರಿಗೆ ವ್ಯಾಪಾರಕ್ಕೆ ಅವಕಾಶವನ್ನು ನಿಷೇಧ ಮಾಡಲಾಗ್ತಾ ಇದೆ. ಈಗಾಗಲೇ ಜಿಲ್ಲೆಯ ಹಲವು ಪ್ರಮುಖ ದೇವಸ್ಥಾನಗಳ ಜಾತ್ರೋತ್ಸವದಲ್ಲಿ ಈ ನಿಷೇಧ ಜಾರಿಯಾಗಿದ್ದು, ಜಿಲ್ಲೆಯ ಅತ್ಯಂತ ದೊಡ್ಡ ಜಾತ್ರೆ ಎಂದು ಹೆಸರುವಾಸಿಯಾಗಿರುವಂತಹ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯಲ್ಲಿ ಈ ಬಾರಿ ಅನ್ಯಮತೀಯರಿಗೆ ಕಟ್ಟುನಿಟ್ಟಿನ ನಿಷೇಧವನ್ನು ಹೇರಲಾಗಿದೆ. ಜಾತ್ರೋತ್ಸವದ ಪ್ರಯುಕ್ತ ವ್ಯಾಪಾರಕ್ಕಾಗಿ ಜಾತ್ರೆಯ ಗದ್ದೆಯ ಏಲಂ ಪ್ರಕ್ರಿಯೆಯೂ ನಡೆದಿದ್ದು, ಯಾವುದೇ ಕಾರಣಕ್ಕೂ ಅನ್ಯಮತೀಯರಿಗೆ ಸಂಪೂರ್ಣ ನಿಷೇಧವನ್ನು ಹೇರಲಾಗಿದೆ. ರಾಜ್ಯದಲ್ಲಿ ನಡೆದ ಹಿಜಾಬ್ ಪ್ರಕರಣ ಬಳಿಕ ಹೈಕೋರ್ಟ್ ತೀರ್ಪು ಹೀಗೆ ಹಲವು ರೀತಿಯ ವಿದ್ಯಮಾನಗಳು ನಡೆದಿದ್ದು, ಈ ವಿದ್ಯಮಾನಗಳು ಸಮಾಜದಲ್ಲಿ ಹಲವು ರೀತಿಯ ಬದಲಾವಣೆಗೂ ಕಾರಣೀಭೂತವಾಗಿದೆ. ಹಿಜಾಬ್ ವಿರುದ್ಧವಾಗಿ ತೀರ್ಪು ನೀಡಿದ ರಾಜ್ಯ ಹೈಕೋರ್ಟ್ ತೀರ್ಪನ್ನ ವಿರೋಧಿಸಿ ಮುಸ್ಲಿಂ ಸಂಘಟನೆಗಳು ಕರೆ ನೀಡಿದ ಕರ್ನಾಟಕ ಬಂದ್ಗೆ ಎಲ್ಲಾ ಮುಸ್ಲಿಂ ವ್ಯಾಪಾರಿಗಳು ಬೆಂಬಲವನ್ನ ಸೂಚಿಸಿದ್ರು. ಅಲ್ಲದೆ ಒಂದು ದಿನ ತಮ್ಮ ವ್ಯಾಪಾರ ವಹಿವಾಟುಗಳನ್ನ ಬಂದ್ ಮಾಡುವ ಮೂಲಕ ಹಿಜಾಬ್ ಪರವಾಗಿ ತಮ್ಮ ಸಹಾನುಭೂತಿಯನ್ನ ವ್ಯಕ್ತಪಡಿಸಿದ್ರು. ಈ ಬಂದ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ಚರ್ಚೆಗೂ ಕಾರಣವಾಗಿದ್ದು, ಬಂದ್ ಕರೆಯ ಬಳಿಕ ಮುಸ್ಲಿಂ ವ್ಯಾಪಾರಿಗಳನ್ನ ವಿರೋಧಿಸುವ ಪ್ರಕ್ರಿಯೆಗಳು ಆರಂಭಗೊಂಡಿದ್ದವು. ಪ್ರಮುಖವಾಗಿ ಜಿಲ್ಲೆಯ ಹಲವು ದೇವಸ್ಥಾನಗಳಲ್ಲಿ ನಡೆಯುವ ಜಾತ್ರೋತ್ಸವದಲ್ಲಿ ಹಿಂದೂ ಧರ್ಮದವರನ್ನ ಹೊರತುಪಡಿಸಿ ಅನ್ಯ ಧರ್ಮೀಯರ ಪಾಲ್ಗೊಳ್ಳುವಿಕೆಗೆ ವಿರೋಧ ವ್ಯಕ್ತವಾಗಿತ್ತು. ಅಲ್ಲದೆ ಜಾತ್ರೋತ್ಸವ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗದಲ್ಲಿ ಅನ್ಯಮತೀಯರಿಗೆ ವ್ಯಾಪಾರಕ್ಕೆ ಅವಕಾಶವನ್ನು ನಿರಾಕರಿಸಲಾಗಿತ್ತು. ಇದೀಗ ಜಿಲ್ಲೆಯ ಪ್ರಮುಖ ಹಾಗೂ ಅತಿ ದೊಡ್ಡ ಜಾತ್ರೆ ಎಂದೇ ಹೆಸರುವಾಸಿಯಾಗಿರುವ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸುಮಾರು 10 ದಿನಗಳ ಕಾಲ ನಡೆಯಲಿರುವ ಈ ಜಾತ್ರೆಯಲ್ಲಿ ವ್ಯಾಪಾರಕ್ಕಾಗಿ ಊರ ಹಾಗೂ ಪರವೂರಿನ ವ್ಯಾಪಾರಿಗಳು ಬಂದು ಸೇರುತ್ತಾರೆ. ಕಳೆದ 4-5 ವರ್ಷಗಳಿಂದ ಈ ಜಾತ್ರೋತ್ಸವದಲ್ಲಿ ಹಿಂದೂಯೇತರರಿಗೆ ವ್ಯಾಪಾರಕ್ಕೆ ಅವಕಾಶವನ್ನು ನಿರಾಕರಿಸಲಾಗಿತ್ತಾದರೂ ಕಟ್ಟುನಿಟ್ಟಿನ ನಿಯಮ ಜಾರಿಯಲ್ಲಿಲ್ಲದ ಕಾರಣ ಅನ್ಯಮತೀಯರು ಕೂಡ ವ್ಯಾಪಾರ ನಡೆಸಿ ಹೋಗ್ತಾ ಇದ್ರು. ಆದ್ರೆ ಈ ಬಾರಿ ದೇವಸ್ಥಾನದ ವತಿಯಿಂದಲೇ ಕಟ್ಟುನಿಟ್ಟಿನ ನಿಯಮಗಳನ್ನ ಜಾರಿಗೆ ತರಲಾಗಿದ್ದು, ವ್ಯಾಪಾರಕ್ಕಾಗಿ ಸ್ಥಳದ ಏಲಂ ಪ್ರಕ್ರಿಯೆಯಲ್ಲಿ ಕೇವಲ ಹಿಂದೂ ವ್ಯಾಪಾರಿಗಳಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಲಾಗಿದೆ. ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ಬರುವ ಈ ದೇವಸ್ಥಾನದಲ್ಲಿ ಈ ಬಾರಿ ಏಪ್ರಿಲ್ 10 ರಿಂದ ಏಪ್ರಿಲ್ 19 ಜಾತ್ರೆ ನಡೆಯಲಿದ್ದು, ವ್ಯಾಪಾರಿಗಳಿಗೆ ದೇವಸ್ಥಾನದ ವತಿಯಿಂದಲೇ ಗುರುತಿನ ಚೀಟಿ ನೀಡುವ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಏಲಂನಲ್ಲಿ ಅಂಗಡಿಗಳನ್ನ ಪಡೆದವರು ಹಾಗೂ ಅವರ ಪರವಾಗಿ ಅಂಗಡಿಗಳಲ್ಲಿ ನಿಲ್ಲುವವರು ತಮ್ಮ ತಮ್ಮ ಆಧಾರ್ ಕಾರ್ಡ್ ಹಾಗೂ ಫೋಟೋಗಳನ್ನ ಜಾತ್ರೋತ್ಸವಕ್ಕೆ ಮುಂಚಿತವಾಗಿಯೇ ದೇವಸ್ಥಾನದ ಕಚೇರಿಗೆ ನೀಡಬೇಕಾಗಿದ್ದು, ಜಾತ್ರೆಯ ಸಂದರ್ಭದಲ್ಲಿ ಅಂಗಡಿದಾರರಿಗೆ ಗುರುತಿನ ಚೀಟಿಯನ್ನು ವಿತರಿಸಲು ಕ್ರಮವನ್ನ ಕೈಗೊಳ್ಳಲಾಗಿದೆ. ಸಂತೆ ಸ್ಟಾಲ್ಗಳ ಏಲಂ ಇವತ್ತು ನಡೆದದ್ದು. ಬುಧವಾರ 31ನೇ ತಾರೀಕಿನಂದು ಅಂದರೆ ಗುರುವಾರ ಜಾಯಿಂಟ್ ವೀಲ್ ಮತ್ತು ಇತರ ಮನೋರಂಜನಾ ವ್ಯವಸ್ಥೆಗಳ ಬಿಡ್ ನಡೀಲಿಕ್ಕಿದೆ, ಏಲಂ ನಡೀಲಿಕ್ಕಿದೆ. ಅದರಲ್ಲಿ ಆಸಕ್ತರು ಭಾಗವಹಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇದು ಈ ಸಂತೆ ವ್ಯವಹಾರ ಏನಿದೆ, ಕಾನೂನು ಪ್ರಕಾರ ಯಾವ ರೀತಿಯಲ್ಲಿ ನಾವು ನಡೆಸಬೇಕೋ ಅದೇ ರೀತಿಯಲ್ಲಿ ಇವತ್ತು ಬಿಡ್ಡಿನಲ್ಲಿ ವ್ಯವಹರಿಸಲಾಗಿದೆ. ಅದಲ್ಲದೆ ವ್ಯವಹಾರ ಮೇಳ ಅಂತ ಹೇಳುವಂಥದ್ದು ಈ ಸಲದ ಒಂದು ವಿಶೇಷತೆ. ನಮ್ಮ ಮಹಾಲಿಂಗೇಶ್ವರ ಸಭಾಭವನದ ಮೇಲ್ಭಾಗದಲ್ಲಿ ವ್ಯವಹಾರ ಮೇಳ ಅಂತ ಹೇಳುವಂತಹ ಟ್ರೇಡ್ ಫೇರನ್ನು ಆಯೋಜಿಸಲಾಗಿದೆ. ಇಲ್ಲಿ ವಿವಿಧ ಸ್ಟಾಲ್ಗಳು ಇಲ್ಲಿ ಕೂಡ ಬರಲಿಕ್ಕಿದೆ. ಅಂದರೆ ಎಲೆಕ್ಟ್ರಾನಿಕ್ ಮಳಿಗೆಗಳು, ಹಾಗೆ ಫ್ಯಾಷನ್ ಐಟಮ್ಸ್ಗಳು, ಅನಂತರ ವೆಹಿಕಲ್ಸ್ಗಳು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಹಾಗೆ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸು. ಸೊ ಎಲ್ಲವೂ ಒಂದೇ ಸೂರಿನ ಅಡಿಲಿ ಮಾಡಲಿಕ್ಕೋಸ್ಕರ ಆ ಒಂದು ವ್ಯವಸ್ಥೆ ಕೂಡ ಈ ಸಲ ವ್ಯವಸ್ಥೆ ಮಾಡಲಾಗಿದೆ. ಅದರಲ್ಲಿ ರೆಡಿ ಸ್ಟಾಲ್ಗಳಿರ್ತದೆ. ಸ್ಟಾಲ್ಗಳು ನಾವು ಪುನಃ ಶಾಮಿಯಾನ ಅಥವಾ ರೀತಿಯಲ್ಲಿ ಹಾಕಬೇಕಾಗಿಲ್ಲ. ಸೊ ರೆಡಿ ಸ್ಟಾಲ್ ಸಿಗ್ತದೆ.
ನಾವು ಬಂದು ನಮ್ಮ ಪ್ರಾಡಕ್ಟ್ಗಳನ್ನು ಡಿಸ್ಪ್ಲೇ ಮಾಡೋದು ಮಾತ್ರ ಅಲ್ಲಿ ಕೆಲಸ. ರೆಡಿ ಫುಡ್ ಪ್ರಾಡಕ್ಟ್ಸ್ಗಳನ್ನು ಕೂಡ ಅಲ್ಲಿ ಡಿಸ್ಪ್ಲೇ ಮಾಡಲಿಕ್ಕೆ ಭಾಳಷ್ಟು ಜನ ಈಗಾಗಲೇ ಸ್ಟಾಲನ್ನು ಬುಕ್ ಮಾಡಿದ್ದಾರೆ. ಈ ಸುಡುಮದ್ದಿದು ಕೂಡ ಇವತ್ತು ಬಿಡ್ ಓಪನ್ ಮಾಡಲಾಗಿದೆ. ಎಲ್ಲ ಕಾನೂನು ಪ್ರಕಾರದಲ್ಲಿ ಕೊಟೇಶನನ್ನು ಹಾಕಿದ್ದಾರೆ. ಸೊ ಯಾರು ಅದಕ್ಕೆ ಕಾನೂನು ಪ್ರಕಾರದಲ್ಲಿ ಯಾವ ಅರ್ಹರಾಗ್ತಾರೋ ಅವರಿಗೆ ನಾವು ಅದನ್ನು ಬಿಡ್ಡನ್ನು ಓಪನ್ ಮಾಡಿದ್ದನ್ನು ಅವರಿಗೆ ಸ್ಯಾಂಕ್ಷನ್ ಮಾಡಲಿಕ್ಕಿದೆ. ಕಳೆದ 4-5 ವರ್ಷಗಳಿಂದ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವದಲ್ಲಿ ಅನ್ಯಮತೀಯರಿಗೆ ವ್ಯಾಪಾರಕ್ಕೆ ಅವಕಾಶವನ್ನ ನಿರಾಕರಿಸಲಾಗಿತ್ತು. ಆದರೆ ಜಾತ್ರೋತ್ಸವದ ಪ್ರಯುಕ್ತ ನಡೆಯುವ ದೇವರ ರಥೋತ್ಸವದ ಸಂದರ್ಭದಲ್ಲಿ ಸಿಡಿಮದ್ದು ಪ್ರದರ್ಶನಕ್ಕೆ ಮುಸ್ಲಿಂ ಪಂಗಡದವರನ್ನೇ ಆಯ್ಕೆ ಮಾಡಲಾಗುತ್ತಿತ್ತು. ಆದರೆ ಈ ಬಾರಿ ಈ ವ್ಯವಸ್ಥೆಯನ್ನು ಕೂಡ ಬದಲಿಸಲಾಗಿದ್ದು, ಸಿಡಿಮದ್ದು ಪ್ರದರ್ಶನ ವ್ಯವಸ್ಥೆಯನ್ನು ಹಿಂದೂಗಳಿಂದಲೇ ನಿರ್ವಹಿಸಲು ತೀರ್ಮಾನಿಸಲಾಗಿದೆ. ದೇವಸ್ಥಾನದ ನಿಯಮಗಳನ್ನ ಮೀರಿ ವ್ಯಾಪಾರ ನಡೆಸಿದ್ದೇ ಆದಲ್ಲಿ ಅಂಥವರ ವಿರುದ್ಧ ಕ್ರಮಕ್ಕೂ ಚಿಂತನೆಯನ್ನ ನಡೆಸಲಾಗಿದೆ. ಜಾತ್ರೋತ್ಸವದ ಏನು ನಾವು ಅಂಗಡಿ ಮುಗ್ಗಟ್ಟುಗಳನ್ನು ಕೊಡುವಂಥ ಒಂದು ಏಲಂ ಪ್ರಕ್ರಿಯೆ ಇವತ್ತು ದೇವಳದ ಸಭಾಭವನದಲ್ಲಿ ನಡೆದಿದೆ. ಸುಮಾರು 300ರಷ್ಟು ಸ್ಟಾಲ್ಗಳನ್ನು ನಾವು ಏಲಂ ಮಾಡಬೇಕಾಗಿತ್ತು. ಭಾಳಷ್ಟು ಮಂದಿ ಭಾಳ ಉತ್ಸುಕತೆಯಿಂದ ಏಲಂ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ. ಏನು ನಮಗೆ ಸಹಕಾರ ವಿಧಿಸಿದಂಥ ನಿಯಮಗಳು ಅದನ್ನು ಕಡ್ಡಾಯವಾಗಿ ಪಾಲಿಸಲಿಕ್ಕೆ ನಾವು ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಎಲ್ಲರೂ ಅದೇ ರೀತಿ ಒಪ್ಪಿಕೊಂಡು ಏಲಂ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಬೆಳಿಗ್ಗೆ ಸುಮಾರು 11 ಗಂಟೆಗೆ ಪ್ರಾರಂಭ ಅಂತ ಪ್ರಕ್ರಿಯೆ ಸುಮಾರು 6 ಗಂಟೆವರೆಗೆ ಅದು ನಡೆದಿದೆ. ಸುಮಾರು 30ರಷ್ಟು ಸ್ಟಾಲ್ಗಳು ಇನ್ನೂ ಕೂಡ ಬಾಕಿಯಾಗಿದೆ. ಅದನ್ನು ಕೂಡ ಮುಂದಿನ ದಿನದಲ್ಲಿ ಸರ್ಕಾರದ ಏನು ನಿರ್ಣಯ ಇದೆ, ನಮ್ಮ ಸಮಿತಿ ಹಾಗೂ ಇಒ ಅವರು ಇದರ ಬಗ್ಗೆ ಒಂದು ನಿರ್ಣಯವನ್ನು ಸೂಕ್ತವಾಗಿ ತೆಗೆದುಕೊಂಡು ಅದನ್ನು ಮತ್ತೊಮ್ಮೆ ರೀಟೆಂಡರ್ ಮಾಡುವುದಾ ಏನಂತ ಆಲೋಚನೆ ಮಾಡಿಕೊಂಡು ಪ್ರಕ್ರಿಯೆಯನ್ನು ಮುಂದುವರಿಸಿದ್ದೇವೆ. 31ನೇ ತಾರೀಕಿಗೆ ಈ ಜಾಯಿಂಟ್ ವೀಲ್ ಇಂಥ ಸಾಹಿತ್ಯಗಳ ಏಲಂ ಪ್ರಕ್ರಿಯೆ ಕೂಡ ಸಭಾಭವನದಲ್ಲಿ 11 ಗಂಟೆಗೆ ನಡೆಯಲಿದೆ. ಒಟ್ಟಾರೆ ಹಿಜಾಬ್ ಬಳಿಕ ಸಮಾಜದಲ್ಲಿ ಒಂದು ರೀತಿಯಲ್ಲಿ ವ್ಯಾಪಾರಿ ವಿಭಜನೆ ಆರಂಭಗೊಂಡಿದ್ದು, ಈ ವ್ಯವಸ್ಥೆ ಯಾವ ಹಂತಕ್ಕೆ ತಲುಪಲಿದೆ ಎನ್ನುವುದನ್ನ ಕಾದು ನೋಡಬೇಕಿದೆ. ನಮ್ಮ ಕುಡ್ಲ ನ್ಯೂಸ್ 24/7 ಪುತ್ತೂರು.